ಪ್ರಪಂಚ ಸೃಷ್ಟಿನ್ಮುಖಲಾಸ್ಯಕಾಯೈ ಸಮಸ್ತ ಸಂಹಾರಕ ತಾಂಡವಾಯ ಜಗಜ್ಜನನ್ಯೈ ಜಗದೇಕ ಪಿತ್ರೆ ನಮಃ ಶಿವಾಯೈ ಚ ನಮಃ ಶಿವಾಯ. ಯಾರ ಮುಖದ ಲಾಸ್ಯದಿಂದ ಇಡೀ ಪ್ರಕೃತಿಯ ಸೃಷ್ಟಿ ಅರಳಿತೋ, ಯಾರ ತಾಂಡವದಿಂದ ಇಡೀ ಪ್ರಕೃತಿ ಪ್ರಳಯಕ್ಕೆ ಒಳಗಾಗಿ ಮತ್ತೊಮ್ಮೆ ಮರುಸೃಜನಕ್ಕೆ ಮುಂದಾಗುತ್ತದೋ, ಆ ರೀತಿಯ ಜಗತ್ತಿನ ಮಾತಾಪಿತರಾದಂಥ ಪಾರ್ವತಿ ಪರಮೇಶ್ವರರನ್ನು ಸ್ತುತಿ ಮಾಡ್ತಾ, ಇವತ್ತಿನ ಹಿಂದೂ ಜಾಗರಣ ವೇದಿಕೆಯ ದುರ್ಗಾ ದೌಡ್ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಓಲಗವಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಸೇರಿರುವಂಥ ಆತ್ಮೀಯ ಸ್ವಾಭಿಮಾನಿ ಹಿಂದೂ ಬಂಧುಗಳೇ, ನೀಲ ಮೇಘಗಳ ಅಂಗಳವನ್ನ ಅರುಣ ತನ್ನ ವರ್ಣದಿಂದ ಕೇಸರಿಯ ಓಕುಳಿಯಲ್ಲಿ ರಂಗುಗೊಳಿಸಿ ಇನ್ನೇನು ಪಡುವಣದ ಕಡಲಿಗೆ ಧುಮುಕುವ ಆತುರದಲ್ಲಿರುವ ವೇಳೆಯಲ್ಲಿ ಇಡೀ ಉಡುಪಿಯ ರಾಜಬೀದಿಯನ್ನ ಕೇಸರಿಯ ಓಕುಳಿಯಲ್ಲಿ ಮಿಂದೇಳಿಸಿದಂತ ಎಲ್ಲ ನನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದ ಉದ್ದೇಶ ಏನು, ಪ್ರಾಸ್ತಾವಿಕ ನುಡಿಗಳಲ್ಲಿ ಅದನ್ನು ತಿಳಿಸಬೇಕು ಅನ್ನುವಂಥದ್ದನ್ನ ಸಂಘಟಕರು ಒಂದಷ್ಟು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ, ಜನ ಸೇರ್ತಾರೆ, ಜಾತ್ರೆಯ ರೀತಿಯಲ್ಲಿ ಜನ ಸೇರ್ತಾರೆ. ಆದರೆ ಆ ಕಾರ್ಯಕ್ರಮದಿಂದ ನಾವು ತೆಗೆದುಕೊಂಡು ಹೋಗುವಂತ ಸಂದೇಶಗಳೇನು, ಈ ವೇದಿಕೆಯಿಂದ ಇವತ್ತು ಹೊರಡುವಂತಹ ಸಂದೇಶ ಏನು? ಎಲ್ಲ ಜಾತಿ ಮತ ಪಂಥದ ಪ್ರಮುಖರನ್ನ ಒಂದು ವೇದಿಕೆಯಲ್ಲಿ ಒಂದುಗೂಡಿಸಿ ಹಿಂದೂ ಸಮಾಜದ ಐಕ್ಯತೆಗೆ ನಾವು ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ನಡೆದ ವೇದಿಕೆಯಲ್ಲೇ ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಅನ್ನುವಂತ ಘೋಷಣೆ ಹಲವು ದಶಕಗಳ ಮೊದಲು ಇದೇ ಮಣ್ಣಿನಲ್ಲಿ ಮೊಳಗಿತ್ತು. ಭಾರತದ ಭವ್ಯ ಪರಂಪರೆಯನ್ನು ನಾವು ಗಮನಿಸ್ತಾ ಹೋಗಬೇಕು. ಪರಾಕ್ರಮದಲ್ಲಿ ಈ ದೇಶ ಯಾವತ್ತೂ ಕೂಡ ಯಾರಿಗೂ ಸೋತದ್ದಲ್ಲ. ಕನ್ನಡದ ನೆಲೆಯಿಂದ ಹೊರಟಂತ ರಾಷ್ಟ್ರಕೂಟರ 3ನೇ ಗೋವಿಂದ ದೆಹಲಿ ಸೇರಿದ ಹಾಗೆ 18 ಕಡೆಗಳಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿ ರಾಷ್ಟ್ರಕೂಟರ ಆಳ್ವಿಕೆಯನ್ನ ದೆಹಲಿಯ ಗಡಿದಾಟಿ ಹಿಮಾಲಯದ ಆ ಪರ್ವತದ ಬುಡದವರೆಗೆ ವಿಸ್ತರಿಸ್ತಾನೆ ಒಬ್ಬ ಕನ್ನಡಿಗ ಅರಸ. ಹಿಮಾಲಯದ ಜರಿಗಳಲ್ಲಿ 3ನೇ ಗೋವಿಂದನ ಆನೆಗಳು ವಿಹರಿಸ್ತಾ ಇದ್ವು, ಗಂಗಾ ನದಿಯಲ್ಲಿ ಆತನ ಕುದುರೆಗಳು ತಮ್ಮ ಸ್ವಾತಂತ್ರ್ಯದ ದಾಹವನ್ನು ತಣಿಸಿಕೊಂಡವು ಅನ್ನುವಂಥ ಮಾತನ್ನ ಕೆಲವರು ಹೇಳ್ತಾರೆ. ಈ ರೀತಿಯಾಗಿ ಶಕ ಹೂಣ ಪಟಾಣರಂತ ಈ ದೇಶದ ಮೇಲೆ ದಂಡೆತ್ತಿ ಬಂದಂತ ಅನೇಕ ಶತ್ರುಗಳನ್ನ ಬಗ್ಗು ಬಿಡದಂತ ಪರಂಪರೆ ಭಾರತೀಯ ಪರಂಪರೆ. ಆದರೆ ಶಾಂತಿಯ ಭ್ರಾಂತಿಗೆ ಒಳಗಾದಂತ ಈ ದೇಶ ನಿಧಾನವಾಗಿ ತನ್ನ ಕ್ಷಾತ್ರ ತೇಜಸ್ಸನ್ನ ಕಳೆದುಕೊಂಡಿತು. ಅದರ ಪರಿಣಾಮವಾಗಿ ಸುಮಾರು 700-800 ವರ್ಷಗಳ ನಿರಂತರ ಗುಲಾಮಗಿರಿಗೆ ನಾವು ಒಳಗಾದ್ವಿ. ನಮ್ಮ ಧರ್ಮ ಸಂಸ್ಕೃತಿ, ನಮ್ಮ ಸ್ಥಾಪತ್ಯ, ಮಠ ಮಂದಿರಗಳು ಎಲ್ಲವೂ ಕೂಡ ಅಪಾಯಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ಆ ತಾಯಿ ಭವಾನಿಯಲ್ಲಿ ಹಿಂದೂ ಜನಕೋಟಿ ಪ್ರಾರ್ಥನೆಯನ್ನ ಮಾಡಿದರು. ಒಂದು ಕಡೆಯಲ್ಲಿ ಆವರಿಸಿರುವಂತಹ ಬರಗಾಲ, ಭೂಮಿಗೆ ಮಳೆ ಬೀಳ್ತಾ ಇಲ್ಲ, ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮನ್ನ ಹಿಡಿದು ಮುಗ್ತಾ ಇರುವಂತಹ ಆಡಳಿತ, ತೆರಿಗೆಯ ಮೇಲೆ ತೆರಿಗೆಗಳು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕಿದ್ರೆ ಜಜಿಯಾ ತರೆಗಂದಾಯವನ್ನು ಕಟ್ಟುವಂತಹ ಪರಿಸ್ಥಿತಿಯಲ್ಲಿ ಹಿಂದೂಗಳು ಬದುಕ್ತಾ ಇದ್ದಂತಹ ಕಾಲದಲ್ಲಿ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನ ಎಚ್ಚೆತ್ತುಕೊಳ್ತಾರೆ, ಹೇಳ್ತಾರೆ, ಹೇ ಚಂಡಮುಂಡ ಮರ್ದಿನಿ, ಹೇ ಮಹಿಷಾಸುರ ಮರ್ದಿನಿ, ಹೇ ತಾಯಿ ಜಗದಂಬೆ, ನಿನ್ನ ಆ ಒಡಲಿನಿಂದ ಒಬ್ಬ ವೀರ ಪುರುಷನನ್ನು ನಮಗೆ ಕರುಣಿಸಬೇಕು. ಈ ಮಣ್ಣಿನ ಕೀರ್ತಿಯನ್ನ, ಘನಸ್ಥಿಕೆಯನ್ನ ಮತ್ತೊಮ್ಮೆ ಜಗದೆತ್ತರಕ್ಕೆ ಎತ್ತಿ ತೋರಿಸುವಂತ ಒಬ್ಬ ಮಹಾಪುರುಷ ನಿನ್ನ ಆ ಗರ್ಭದಿಂದ ಜರಿಸಿ ಬರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡಿದರು. ಪರಿಣಾಮವಾಗಿ ಸಹ್ಯಾದ್ರಿಯ ಶಿಖರ ಸೂರ್ಯನ ರೂಪದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾಭಯಂ ಅನ್ನುವಂತಹ ಘೋಷವಾಕ್ಯದ ಜೊತೆಗೆ ಶಿವನೇರಿಯ ಮಣ್ಣಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮವಾಗುತ್ತೆ. ಆ ಛತ್ರಪತಿ ಶಿವಾಜಿ ಮಹಾರಾಜರು 12-13 ವರ್ಷದ ಯುವಕರಿಗೆ ರಾಷ್ಟ್ರಭಕ್ತಿಯ ಭಾವನೆಯನ್ನ ಬಿತ್ತಿದ್ರು. ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಟಿದ್ರು. ರಜಪೂತರು ಸೇರಿದ ಹಾಗೆ, ಜಾಟರು ಸೇರಿದ ಹಾಗೆ ಅನೇಕ ರಾಜವಂಶಗಳು ಮೊಘಲರ ಗುಲಾಮಗಿರಿಯನ್ನ ಮಾಡ್ತಾ ಇದ್ದ ಕಾಲದಲ್ಲಿ ಸ್ವಾಭಿಮಾನದ ಪ್ರತೀಕವಾಗಿ ಮಹಾರಾಷ್ಟ್ರದ ಮಣ್ಣಿನಿಂದ ಎದ್ದು ನಿಂತ ಆ ಸಾಮ್ರಾಜ್ಯ ಬಾಜಿರಾವ್ ಪೇಶ್ವೆಯ ಕಾಲದಲ್ಲಿ ಅಫ್ಘಾನಿಸ್ತಾನದ ಎದೆಯ ಮಧ್ಯದಲ್ಲಿ ನಮ್ಮ ಈ ಹಿಂದವಿ ಸಾಮ್ರಾಜ್ಯದ ಆ ಕೇಸರಿ ಪತಾಕೆಯನ್ನ ಸ್ಥಾಪನೆ ಮಾಡಿ ಕಾಬೂಲ್ ನದಿಯಲ್ಲಿ ತಮ್ಮ ಸ್ವಾತಂತ್ರ್ಯದ ದಾಹವನ್ನು ತಣಿಸಿಕೊಂಡರು. ಈ ರೀತಿಯ ಮಹಾರಾಷ್ಟ್ರದ ಮಣ್ಣಿನ ಆ ಘನ ಪರಂಪರೆಯನ್ನ ನೆನಪಿಸುವಂತ ಒಂದು ಕಾರ್ಯಕ್ರಮ ಈ ದುರ್ಗಾ ದೌಡ್. ದುರ್ಗಾ ದೌಡ್ ಅಂದ್ರೆ
ಮೊನ್ನೆ ಯಾರೊಬ್ಬರು ಕೇಳಿದ್ರಂತೆ, ದುರ್ಗೆ ದೌಡಾಯಿಸ್ತಾಳ, ದುರ್ಗೆ ಓಡುತ್ತಾಳ. ಇದರಲ್ಲಿ ದುರ್ಗೆ ಓಡೋದಿಲ್ಲ. ಕೋಟೆಯಿಂದ ಕೋಟೆಗಳಿಗೆ ಓಡುವವರು ಯಾರು ಕೇಳಿದ್ರೆ, ಹಿಂದೂ ಸ್ವರಾಜ್ಯದ ಆ ಕನಸನ್ನು ಹೊತ್ತಂತ, ಹಿಂದೂ ರಾಷ್ಟ್ರದ ಕನಸನ್ನು ಹೊತ್ತಂತ, ಸಮರ್ಪಣಾ ಭಾವದಿಂದ ಈ ರಾಷ್ಟ್ರಕ್ಕಾಗಿ ಹಗಲಿರುಳು ದುಡಿಯುವಂತಹ ಸೈನಿಕರು, ಸಮವಸ್ತ್ರಧಾರಿಗಳಾಗಿ ಕೇಸರಿ ಪತಾಕೆಯನ್ನು ಧರಿಸಿ ಅದರ ಸಂರಕ್ಷಣೆಗಾಗಿ 4 ಸುತ್ತಲಿನಲ್ಲಿ ಆಯುಧವನ್ನು ಧರಿಸಿ ರಾಜ ಬೀದಿಯಲ್ಲಿ ಪಥಸಂಚಲನವನ್ನು ಮಾಡಿ ಇಡೀ ಸಮಾಜಕ್ಕೆ ಧೈರ್ಯವನ್ನು ತುಂಬಿಸ್ತಾರೆ. ಹಿಂದೂ ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಸರ್ವತೋಭದ್ರವಾದಂತಹ ರಾಷ್ಟ್ರವನ್ನು ಕಟ್ಟುವ ಸಂಕಲ್ಪದ ಜೊತೆಗೆ ಬದುಕಬೇಕು. ಒಂದು ಭವಿತವ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಕನಸನ್ನ ಆತ ಹೊತ್ತಿರಬೇಕು. ಅದೇನೆಂದ್ರೆ ಹಿಂದೂ ರಾಷ್ಟ್ರ, ಭಾರತದ ಹಿಂದೂ ರಾಷ್ಟ್ರವಾಗಿ ಪರಿಣಮಿಸುವುದೇ ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಅನೇಕ ಪತ್ರಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ಎಲ್ಲ ಹಿಂದೂ ರಾಜರಿಗೆ ಈ ಕನಸನ್ನು ಹೇಳ್ತಾರೆ. ನಮ್ಮ ದೇಶ ಇವತ್ತು ಗುಲಾಮಗಿರಿಯಲ್ಲಿದೆ, ಶತ್ರುಗಳ ಕೈಯಲ್ಲಿ ನರಳುತ್ತಾ ಇರುವಂತಹ ಈ ದೇಶದಿಂದ ನಾವು ಆ ಎಲ್ಲ ಆಕ್ರಮಣಕಾರಿಗಳನ್ನು ಹೊರಹಾಕುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಬುಂದೇಲಖಂಡದಲ್ಲಿ ಛತ್ರಸಾಲ ಎದ್ದು ನಿಂತ ಸಿಖ್ಖರ ಗುರುಗೋವಿಂದ ಸಿಂಗ್ರು ಸೇರಿದ ಹಾಗೆ ಅನೇಕ ಜನ ಆ ಭಾಗದಲ್ಲಿ ಎದ್ದು ನಿಲ್ತಾರೆ. ಅಜಯ್ ಸಿಂಹನ ನೇತೃತ್ವದಲ್ಲಿ, ದುರ್ಗಾದಾಸ್ ರಾಥೋಡ್ ನೇತೃತ್ವದಲ್ಲಿ ತಮ್ಮ ಸ್ವಾಭಿಮಾನವನ್ನು ಮರೆತಿದ್ದಂತ ಆ ರಜಪೂತ ಸಮುದಾಯ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಮತ್ತೆ ಎದ್ದು ನಿಲ್ತಾರೆ. 16ನೇ ಶತಮಾನದಿಂದ 17ನೇ ಶತಮಾನದ ಅಂತ್ಯದವರೆಗೆ ಅದು ಹಿಂದವಿ ವಿಜಯದ ಸಂಕೇತವಾಗಿ ಇಡೀ ದೇಶದಾದ್ಯಂತ ಈ ಭಗವಧ್ವಜ ಹಾರಾಡಿತು. ಆ ಭಗವಧ್ವಜ ಹಾರಾಡಿದಂತ ವಿಜಯದ ಇತಿಹಾಸವನ್ನ ಇವತ್ತಿನ ಪೀಳಿಗೆಗೆ ನೆನಪು ಮಾಡುವುದಕ್ಕಾಗಿ ಈ ಕಾರ್ಯಕ್ರಮ. ಒಬ್ಬ ಅರಸ ಯಾವ ರೀತಿ ಇರಬೇಕು ಅನ್ನೋದನ್ನು ಬಹಳ ಅದ್ಭುತವಾಗಿ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತೋರಿಸಿಕೊಟ್ರು. ಎಷ್ಟು ವ್ಯಾಪಕವಾಗಿ ಆ ರಾಜ್ಯವನ್ನು ಅವರು ಒಂದು ರೀತಿಯಲ್ಲಿ ಆವರಿಸಿಕೊಂಡ್ರು ಅಂದ್ರೆ, ಬೆಳಗ್ಗೆ ಎದ್ದು ತಾಯಂದಿರು ಹಿಟ್ಟನ್ನು ಅರೆಯುವಂತಹ ಸಂದರ್ಭದಲ್ಲಿ ಪೆಹಲೆ ಮಾಜಿ ಓವಿಗ ಮಾಜಾ ಚೀಜಾ ಭವಾನಿಲ, ದುಸ್ರಿ ಮಾಜಾ ಓವಿಗ ಮಾಜಾ ಶಿವಭಾಕೆಲ. ಅಂದ್ರೆ ಬೆಳಗ್ಗೆ ಹಿಟ್ಟು ಅರೆಯುವಾಗ ಕೂಡ ಮಹಾರಾಜನನ್ನು ನೆನಪು ಮಾಡುವಂತಹ ಪರಂಪರೆ ಮಹಾರಾಷ್ಟ್ರದ ಮಣ್ಣಿನಲ್ಲಿತ್ತು. ಆಜ್ ಮಾಟೀಲ ಸೂರ್ಯಲಾಬಲ ಶಿವಸುಂದರ ಕೇಶರಿ, ಆಜ್ ಅಂಚ ರಾಜಾ ಬಸಲ ತಕ್ಕ ಮರಾಠಿವರಿ ಅನ್ನುವಂತ ಮಾತುಗಳ ಮೂಲಕ ಇಡೀ ಮಹಾರಾಷ್ಟ್ರದ ಜನ ಆ ಮಹಾರಾಜರ ಸ್ವಾತಂತ್ರ್ಯದ ಆ ದಿವಸದ ಸಂಭ್ರಮವನ್ನು ಆಚರಿಸಿಕೊಂಡರು. ಇಡೀ ಮಹಾರಾಷ್ಟ್ರದಿಂದ ಆರಂಭಗೊಂಡಂತ ಈ ಅಭಿಯಾನ ದಕ್ಷಿಣದ ಕಡೆಗೆ ಸಾಗುತ್ತೆ. ದಕ್ಷಿಣದಲ್ಲಿ ಇವತ್ತಿಗೂ ಕೂಡ ನಮ್ಮ ಆ ಮಠ ಮಂದಿರಗಳು ಸುರಕ್ಷಿತವಾಗಿ ಉಳಿದಿದ್ರೆ ಅದಕ್ಕೆ ಕಾರಣ ಸುಮಾರು 200 ವರ್ಷಗಳ ಕಾಲ ಮರಾಠರು ಆ ಎಲ್ಲ ಇಸ್ಲಾಮಿಕ್ ಶಕ್ತಿಗಳಿಗೆ ಒಡ್ಡಿದಂತ ಪ್ರಬಲವಾದಂತಹ ಪ್ರತಿರೋಧ, ದಕ್ಷಿಣದ ಕಡೆಗೆ ಕಣ್ಣೆತ್ತಿ ನೋಡದ ಹಾಗೆ ಪ್ರಬಲವಾದಂತಹ ಪ್ರತಿರೋಧವನ್ನು ಆವತ್ತು ಮರಾಠರು ವ್ಯಕ್ತಪಡಿಸಿದರು. ಇದರ ಪರಿಣಾಮವಾಗಿ ಯಾರೋ ಉತ್ತರ ಭಾರತದ ಒಬ್ಬ ಕವಿ ಮಹಾರಾಷ್ಟ್ರಕ್ಕೆ ಬರ್ತಾನೆ, ಕವಿ ಭೂಷಣ ಬರೀತಾನೆ, ಕಾಶಿ ಕಿ ಕಲಶ ಜಾತಿ ಮಥುರಾ ಮಸ್ಜಿದ್ ಹೋತಿ ಯದಿ ಶಿವಾಜಿ ನಾ ಹೋತಾ ತೋ ಸುನ್ನತ್ ಹೋತಿ ಸಬಕಿ ಅನ್ನೋ ಮಾತನ್ನ ಒಬ್ಬ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಉತ್ತರ ಭಾರತದ ಕವಿ ಬರೀತಾನೆ. ಈ ರೀತಿಯಾಗಿ ಇಡೀ ದೇಶವನ್ನ ಆವರಿಸಿದಂತ ಒಂದು ರಾಷ್ಟ್ರೀಯತೆಯ ಪ್ರತೀಕ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ದಾಸರು ವರ್ಣನೆ ಮಾಡ್ತಾರೆ. ಪಂಡರಾಪುರದ ವಾರ್ಕರಿ ಸಂಪ್ರದಾಯವನ್ನ ಆರಂಭಿಸಿದಂತ ದಾಸರು ಹೇಳ್ತಾರೆ, ಛಾತಿ ಕೇಸರಿಚಿ ದೃಷ್ಟಿ ಗರುಡಾಚಿ ಗತಿ ಹಿರಣಾಚಿ ಐಸಾ ರಾಜ, ಮಾಟಿ ಸಾಟಿ ಪ್ರಾಣ ಸಾಂಡುತ್ತೋ ಯುದ್ಧ ಮಾಡುತ್ತೋ ಐಸಾ ರಾಜ, ಜೀವ ವಾಹತೋ ಜೀವ ಲಾವತೋ ಜೀವ ರಕ್ಷತೋ ಐಸಾ ರಾಜ. ಯಾವ ರೀತಿ ರಾಜ ಇರಬೇಕು? ಜೀವ ಕೊಡುವುದಕ್ಕೂ ಗೊತ್ತಿರಬೇಕು. ಮಣ್ಣಿನ ವಿಚಾರ ಬಂದಾಗ, ಮಾತೃಭೂಮಿಯ ವಿಚಾರ ಬಂದಾಗ ಒಬ್ಬನ ಜೀವವನ್ನು ತೆಗೆಯೋದಿಕ್ಕೂ ಸಿದ್ಧ ಇರಬೇಕು. ನಮ್ಮೆಲ್ಲರ ಜೀವವನ್ನು ರಕ್ಷಣೆ ಮಾಡೋದಿಕ್ಕೂ ಆ ರಾಜ ಸಿದ್ಧ ಇರಬೇಕು. ಆ ರೀತಿಯ ರಾಜನ ಕನಸನ್ನ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಬಿತ್ತಿದ್ರು. ಅದರ ಪರಿಣಾಮವಾಗಿ ಒಬ್ಬ ಬಹಿರ್ಜಿ ನಾಯಕ್ ಶತ್ರುಗಳ ಶಿಬಿರದ ಒಳಗಡೆ ಹೋಗಿ ಶತ್ರುಗಳ ಎಲ್ಲ ಸಂಚನ್ನ ಇಂಚಿಂಚಾಗಿ ತಂದು ಮಹಾರಾಜರ ಮುಂದೆ ಹಿಡಿತಾ ಇದ್ದಂತ ಒಬ್ಬ ಗುಪ್ತಚರ ಬಹಿರ್ಜಿ ನಾಯಕ ತಯಾರಾಗ್ತಾನೆ. 600-700 ಜನರನ್ನ ತೆಗೆದುಕೊಂಡು ಪನ್ನಹಾಳಗಡದ ಪಾವನ ಕಿಂಡಿಯಲ್ಲಿ 12,000 ಬಿಜಾಪುರ ಸೈನಿಕರನ್ನ ಕಾಳ ಭೈರವನ ರೀತಿಯಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಹೋರಾಟವನ್ನು ಮಾಡಿ, ಎರಡೂ ಕೈಗಳಲ್ಲಿ ಶಸ್ತ್ರವನ್ನು ಧಾರಣೆ ಮಾಡಿ ಶತ್ರುಗಳ ವಿರುದ್ಧ ವಿಜಯವನ್ನ ಪ್ರಾಪ್ತಿ ಮಾಡಿ ತನ್ನ ಬಲಿದಾನವನ್ನು ಕೈದಂತ ಬಾಜಿ ಪ್ರಭು ದೇಶಪಾಂಡೆ, ಫುಲಾಜಿ ದೇಶಪಾಂಡೆ ಅಂತ ಆ ಸಾಹಸ ವೀರರು ಸಮರ ಸಿಂಹಗಳು ಹುಟ್ಟುಕೊಳ್ತಾರೆ. ಒಂದು ಕೈ ಕತ್ತರಿಸಿ ಹೋದರೂ ಕೂಡ ಕೊಂಡಹಾಣದ ಕೋಟೆಯ ಮೇಲೆ ಹಿಂದವಿ ಸ್ವರಾಜ್ಯದ ಬಾವುಟವನ್ನು ಹಾರಿಸಿದಂತ
ತಾನಾಜಿ ಮಾಲ್ಸುರೆ ಹುಟ್ಟುಕೊಳ್ತಾನೆ. 13ನೇ ದಿನ ಅಪ್ಪನ ಕೆಲಸವನ್ನ ಮುಗಿಸಿ 14ನೇ ದಿನ ಖಡ್ಗವನ್ನ ಎತ್ತಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ನಡೆದು ಹೋದಂತ ತಾನಾಜಿ ಮಾಲ್ಸುರೆಯ ಮಗ ರಾಯ್ಬಾ ಹುಟ್ಟುಕೊಳ್ತಾನೆ. ಒಬ್ಬೊಬ್ಬ ರಣಸಿಂಹಗಳು ಇಡೀ ಭಾರತದಾದ್ಯಂತ ಹಿಂದವಿ ಸ್ವರಾಜ್ಯದ ಗುಣಗಾನ. ಅವ್ರು ಹೇಳ್ತಾರೆ, ಆ ಮರಾಠರು ಮಾಯಾವಿಗಳು, ಅವರನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ಆ ಮುಸಲ್ಮಾನರು ಹೇಳ್ತಾ ಇದ್ರಂತೆ. ಕಾಶಿ, ಮಥುರಾ, ಈ ರೀತಿಯ ಅನೇಕ ತೀರ್ಥಕ್ಷೇತ್ರಗಳು ಉದ್ಧ್ವಸ್ತಗೊಂಡಿದ್ದಂತಹ ಸಂದರ್ಭದಲ್ಲಿ ಹಿಂದೂಗಳಿಗೆ ಆಶಾಕಿರಣವಾಗಿ ಗೋಚರಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರು. ಆ ಮಹಾರಾಜರ ಗರಡಿಯಲ್ಲಿ ಪಳಗಿದಂತ ಆ ಎಲ್ಲ ಕಾರ್ಯಕರ್ತರು, ಆ ಎಲ್ಲ ಸಮರ ಸೇನಾನಿಗಳು ಯಾವ ರೀತಿಯಲ್ಲಿ ಸ್ವರಾಜ್ಯವನ್ನು ಕಟ್ಟಿದ್ರು ಅನ್ನುವುದೇ ನಮಗೆ ಪ್ರೇರಣೆ. ದೆಹಲಿಯಿಂದ ಪುಣೆಯವರೆಗೆ ಕೇವಲ 8 ಗಂಟೆಯಲ್ಲಿ ಕುದುರೆಯನ್ನು ತಂದಂತ ಇತಿಹಾಸ ಇದ್ರೆ ಅದು ಒಬ್ಬ ಸಂತಾಜಿ ಗೋರ್ಪಡೆ. ದುರ್ಗಾ ದೌಡು ಹೊರಡುತ್ತೆ. ಆ ದುರ್ಗಾ ದೌಡಿನ ಮೆರವಣಿಗೆಯಲ್ಲಿ ಸಾಗಿ ಬಂದವರು ಆ ದಿಗ್ವಿಜಯದ ಯಾತ್ರೆಯನ್ನ ಕುತುಬ್ ಶಾಹಿಯ ಗೋಲ್ಕೊಂಡದವರೆಗೆ ತೆಗೆದುಕೊಂಡು ಬರ್ತಾರೆ. ಗೋಲ್ಕೊಂಡದ ಆ ಕುತುಬ್ ಶಾಹಿ ಹೇಳ್ತಾನೆ, ನಿಮ್ಮ ಮಾವಳಿ ಪೋರರ ಪರಾಕ್ರಮವನ್ನು ನಮಗೆ ನೋಡಬೇಕು. ನಿಮ್ಮ ಸೇನೆಯಲ್ಲಿ ಒಂದೇ ಒಂದು ಆನೆ ಕೂಡ ಕಾಣಿಸ್ತಾ ಇಲ್ಲಲ್ವಾ? ಆನೆಗಳ ಕೊರತೆ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ಬೆಟ್ಟ ಗುಡ್ಡದಲ್ಲಿ ಹೋರಾಟ ಮಾಡುವಂತ ಮರಾಠರಿಗೆ ಆನೆಗಳ ಅಗತ್ಯ ಇಲ್ಲ, ಆದ್ರೆ ಆನೆಯನ್ನ ಎದುರಿಸುವಂತ ಮಾವಳಿ ಪೋರರು ನನ್ನ ತಂಡದಲ್ಲಿದ್ದಾರೆ ಅಂತ ಮಹಾರಾಜರು ಹೇಳ್ತಾರೆ. ಆ ಪರಾಕ್ರಮವನ್ನು ನನಗೆ ನೋಡಬೇಕು. ಮೈದಾನ ಸಿದ್ಧವಾಯಿತು. ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಮಾವಳಿ ಪೋರರು ಸಾಲಾಗಿ ನಿಂತಿದ್ದಾರೆ. ಒಬ್ಬ ಮಾವಳಿ ಪೋರನನ್ನ ಕುತುಬ್ ಶಾಹ ಅವನೇ ಆಯ್ಕೆ ಮಾಡಿದ. ಗೋಲ್ಕೊಂಡದ ಕುತುಬ್ ಶಾಹ ಆಯ್ಕೆ ಮಾಡ್ತಾನೆ. ಆ ಯುವಕ ಎದುರು ಬಂದವ ಮದಭರಿತವಾದಂತ, ಅದರ ಅಂಗಾಂಗಳಿಗೆ ಶಸ್ತ್ರಾಸ್ತ್ರಗಳನ್ನು ಬಿಗಿದಿದ್ದಾರೆ. ಆ ರೀತಿಯಾದಂತ ಒಂದು ಆನೆಯನ್ನು ಹುಚ್ಚೆಪ್ಪಿಸಿ ಮೈದಾನಕ್ಕೆ ಬಿಟ್ಟಾಗ ಆ ಆನೆಯ ಜೊತೆಗೆ ಸತತವಾಗಿ 2 ಗಂಟೆ ಹೋರಾಟವನ್ನು ಮಾಡಿ ಲೀಲಾಚಾರವಾಗಿ ಆ ಆನೆಯನ್ನ ಮಣಿದು ಅದರ ಮರ್ಮಸ್ಥಾನವನ್ನು ಭೇದಿಸಿ ಯಸಾಜಿ ಕಂಕ್ ತನ್ನ ಪರಾಕ್ರಮವನ್ನು ಮೆರಿತಾನೆ. ಆ ಮೆರಿದ ಬಳಿಕ ಕುತುಬ್ ಶಾ ಹೇಳ್ತಾನೆ, ಮನುಷ್ಯನಿಂದ ಈ ಕೆಲಸ ಹೇಗೆ ಸಾಧ್ಯ? ನಾನು ನಿನಗೆ ಉಡುಗೊರೆ ಕೊಡಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನ್ನಂತ ಮಾವಳಿ ಪೌರರು ಉಡುಗೊರೆಗಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಮಣ್ಣಿನ ಐಕ್ಯತೆಗಾಗಿ, ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ನಾವೆಲ್ಲ ಬಲಿದಾನ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ನಿನ್ನ ಉಡುಗೊರೆ ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನು ನಯವಾಗಿ ತಿರಸ್ಕಾರ ಮಾಡ್ತಾನೆ. ಈ ರೀತಿಯ ಮಾವಳಿ ಪೌರರ ರೀತಿಯಲ್ಲಿ ಹಿಂದವಿ ಸ್ವರಾಜ್ಯವನ್ನು ಕಟ್ಟುವಂತಹ ಸಂಕಲ್ಪದಿಂದ ಮುಂದಾಗಿರುವಂತದ್ದು ಹಿಂದೂ ಜಾಗರಣ ವೇದಿಕೆಯ ಸೈನಿಕರು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ಹಿಂದೂ ಜಾಗರಣ ವೇದಿಕೆ ಮಾಡಿದೆ. ಹಿಜಾಬ್ ವಿವಾದ, 6 ಜನ ಯುವತಿಯರು ಸೇರಿ ಕರಾವಳಿಯ ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ತಾ ಇರುವಾಗ ಅವರ ಬಣ್ಣವನ್ನು ಬಯಲು ಮಾಡಿದ್ದು ಯಾವುದು ಕೇಳಿದ್ರೆ ಇದೇ ಹಿಂದೂ ಜಾಗರಣ ವೇದಿಕೆಯ ಯುವ ವಾಹಿನಿಯ ಹುಡುಗರು ಹೇಳಿದ್ರು. ದುರ್ಗಾ ದೌಡಿನ ಪೇಟಗಳೆಲ್ಲ ಇವತ್ತು ಕಾಲೇಜಿನಲ್ಲಿ ಕಾಣಿಸಿಕೊಳ್ತಾ ಇವೆ. ದುರ್ಗಾ ದೌಡಿನ ಕಾರಣವೇ ಸಮಾಜದ ಪರಿವರ್ತನೆ, ಸಮಾಜದ ಬದಲಾವಣೆ, ಸಮಾಜದ ಜಾಗೃತಿ. ಸಮಾಜದ ಜಾಗೃತಿಗಾಗಿ ಈ ಪೇಟಗಳಿದು ಶೋಕಿಗಾಗಿ ಹಾಕಿದ್ದಲ್ಲ. ಮುಂದಿನ ಬಾರಿ ಇನ್ನೊಂದು ಏನಾದ್ರೂ ವಿವಾದಗಳಿದ್ರೆ ಅಲ್ಲೂ ಪೇಟಗಳು ಕಾಣಿಸಿಕೊಳ್ತವೆ, 1000 ಕತ್ತಿಗಳು ಕೂಡ ಕಾಣಿಸಿಕೊಳ್ಳಬಹುದು. ಈ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಪಿಎಫ್ಐ ಸಂಘಟನೆಯನ್ನು ಇವತ್ತು ನಿಷೇಧ ಮಾಡಲಾಗಿದೆ. ಕೇರಳದಲ್ಲಿ 23 ಮರ್ಡರ್ ಚಾರ್ಜಸ್ಗಳು, 86 ಕೊಲೆ ಯತ್ನದ ಪ್ರಕರಣಗಳು, 123 ಗಲಭೆಯ ಪ್ರಕರಣಗಳಿರುವಂತಹ ಸಂಘಟನೆ ಅದು. ಸಿಮಿಯ ಪರಿವರ್ತಿತ ರೂಪವಾಗಿರುವಂತಹ ಆ ಸಂಘಟನೆಯನ್ನು ನಿಷೇಧ ಮಾಡಿದ ತಕ್ಷಣ ಇವತ್ತು ಅವರ ವಾಲ್ ಪೋಸ್ಟ್ಗಳ ಮೇಲೆ ಸಿಎಫ್ಐ ಪಿಎಫ್ಐ ಎನ್ನುವಂತ ಹೆಸರು ಕಾಣೆಯಾಗಿದೆ. ಇಂತಿಫಿದಾ ಅನ್ನೋದನ್ನು ಬರ್ಕೊಂಡಿದ್ದಾರೆ. ಏನಿದು ಇಂತಿಫಿದಾ? ಇಂತಿಫಿದಾ ಅಂದ್ರೆ ನಾಗರಿಕ ಸಂಘರ್ಷದ ಮುನ್ಸೂಚನೆ ಇಂತಿಫಿದಾ, ಕ್ರಾಂತಿಯ ಮುನ್ಸೂಚನೆ ಇಂತಿಫಿದಾ. ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲ್ನ ವಿರುದ್ಧ ನಡೀತಾ ಇದ್ದಂತಹ ಇಂತಿಫಿದಾ ಮಾತುಗಳು ಇವತ್ತು ಕರಾವಳಿಯಲ್ಲಿ ಕೇಳಿ ಬರ್ತಾ ಇವೆ. ಸಮಾಜಕ್ಕೆ ನಿನ್ನೆಯವರೆಗೆ ಮನೆಗೆ ನುಗ್ಗುತ್ತಾ ಇರುವಂತಹ ದನಗಳ್ಳರ ಸಮಸ್ಯೆ ಇದ್ದಿರಬಹುದು. ನಾಳೆಯ ದಿನ ಸಾವಿರ ಸಂಖ್ಯೆಯಲ್ಲಿ ಆ ರಾಷ್ಟ್ರದ್ರೋಹಿಗಳು, ಆ ಪಾಕಿಸ್ತಾನದ ಪರ ಇರುವಂತಹ ISI ಏಜೆಂಟ್ಗಳು ರಸ್ತೆಗೆ ಇಳಿದ್ರೆ ಅದನ್ನು ಎದುರಿಸೋದಕ್ಕೆ ಈ ಸಮಾಜ ಸಿದ್ಧವಾಗಬೇಕು. ಆ ಮಾನಸಿಕ ಸ್ಥೈರ್ಯವನ್ನು ತುಂಬಿಸೋದಕ್ಕಾಗಿ ಈ ದುರ್ಗಾ ದೌಡು. ಕೇರಳದಲ್ಲಿ ಮೊನ್ನೆ ಅಂಗಡಿಯನ್ನು ಬಂದ್ ಮಾಡಬೇಕು ಅಂತ ಹೋದಾಗ ಹಿಂದೂಗಳ ಸೇರಿ ಅವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ಆ ರೀತಿ ಚಿಕಿತ್ಸೆ ಕೊಟ್ಟು ಕಳಿಸಿದ್ದಾರೆ. ಈ ಕೇರಳದ ಪರಂಪರೆ ನಮ್ಮಲ್ಲಿಗೆ ಬರಬೇಕಿದ್ರೆ ಅವರಷ್ಟು ಏಟು ತಿನ್ನಬೇಕಾಗಿಲ್ಲ. ಸಮಾಜ ಇವತ್ತೇ ಜಾಗೃತಗೊಳ್ಳಬೇಕು. ಆ ಕಾರಣಕ್ಕಾಗಿ, ಆ ಜಾಗೃತಿಯ ಸಂದೇಶಕ್ಕಾಗಿ ಇವತ್ತು ನಡೀತಾ ಇರುವಂತದ್ದು ಈ ದುರ್ಗಾ ದೌಡು. ಯಾವ ರೀತಿಯಲ್ಲಿ ಹಿಂದೂ ಆತಂಕವಾದವನ್ನು ಸೃಷ್ಟಿ ಮಾಡಬೇಕು ಅಂತ ಕಾಂಗ್ರೆಸ್ನವರು ಷಡ್ಯಂತ್ರವನ್ನು ಮಾಡಿದರು. 2006ರಿಂದ 2010ರವರೆಗೆ
ಕೇವಲ ಮುಸಲ್ಮಾನರ ಮೇಲೆ ಉಗ್ರವಾದದ ಆರೋಪ ಬರಬಾರದು, ಹಿಂದೂಗಳು ಕೂಡ ಮಾಡ್ತಾ ಇದ್ದಾರೆ ಅಂತ ತೋರಿಸಬೇಕು ಅಂತ ಹೇಳಿ ಮಲೆಗಾಂವ್ ಬಾಂಬ್ ಬ್ಲಾಸ್ಟ್, ಹೈದರಾಬಾದ್ ಬಾಂಬ್ ಬ್ಲಾಸ್ಟ್, ದೆಹಲಿ ಬಾಂಬ್ ಬ್ಲಾಸ್ಟ್ ಗಳನ್ನ ಹಿಂದೂಗಳ ತೆರೆಗೆ ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು. ಒಬ್ಳು ಸಾಧ್ವಿ ಹೆಣ್ಣು ಮಗಳು ತನ್ನ ಇಡೀ ಬದುಕನ್ನ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿದಂತ ಒಬ್ಬಳು ಹೆಣ್ಣು ಮಗಳನ್ನ ಕತ್ತಲೆ ಕೋಣೆಯಲ್ಲಿ ಚಿತ್ರಹಿಂಸೆ ಕೊಡ್ತಾರೆ. ಒಬ್ಬಳು ಹೆಣ್ಣು ಮಗಳನ್ನ ಮಹಿಳಾ ಸಿಬ್ಬಂದಿಗಳನ್ನ ಬಳಕೆ ಮಾಡದೆ ಪುರುಷರೇ ಆಕೆಯನ್ನು ಹ್ಯಾಂಡಲ್ ಮಾಡ್ತಾರೆ, 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಅದರ ಪರಿಣಾಮವಾಗಿ ಆ ಹೆಣ್ಣು ಮಗಳು ತನ್ನ ಬೆನ್ನಿನ ಮೇಲೆ ನಿಯಂತ್ರಣವನ್ನು ಕಳ್ಕೊಳ್ತಾಳೆ. ಇವತ್ತು ಕ್ಯಾನ್ಸರ್ ಪೇಷಂಟ್ ಆಗಿ ತನ್ನ ಇಡೀ ಬದುಕನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿದ್ದಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಅವರ ಆರೋಗ್ಯದ ಸ್ಥಿತಿ ಬಹಳ ಕೆಟ್ಟು ಹೋಗಿದೆ. ಆಸ್ಪತ್ರೆಯಲ್ಲಿದ್ದಾರೆ ಅವರು. ಈ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಬದುಕ್ತಾ ಇದೆ. ಹಾಗಾಗಿ ನಾವು ಇವತ್ತು ಖಡ್ಗವನ್ನೇ ಯಾಕೆ ಹಿಡಿಲಿಕ್ಕೆ ಬಿಡಲಿಲ್ಲ ಅಂತ ಹಲವಾರು ಜನ ಕೇಳಿದ್ರು. ಖಡ್ಗವನ್ನು ಹಿಡಿದುಕೊಂಡು ನಾವು ಮೆರವಣಿಗೆ ಮಾಡಿ ನಾವಿದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ 200-300 ವರ್ಷಗಳಿಂದ ನಡೀತಾ ಇದೆ ಅಂತ ನಾವು ಹೇಳಿದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೊಂದು ಸಂಚು ಮಾಡಬಹುದು. ಹಿಂದೂ ಸಂಘಟನೆಗಳು ಯಾವ ರೀತಿಯಲ್ಲಿ ಖಡ್ಗವನ್ನು ಹಿಡಿದು ಬಹಿರಂಗವಾಗಿ ಮೆರವಣಿಗೆಯನ್ನು ಮಾಡಿದ್ರು ಕೂಡ ಭಾರತದಲ್ಲಿ ಏನೂ ಆಗೋದಿಲ್ಲ. ಆದ್ರೆ PFI ಅನ್ನು ನಿಷೇಧ ಮಾಡ್ತಾರೆ ಅಂತ ಹೇಳಿ ಇವತ್ತು 2 ಕಡೆಗಳಲ್ಲಿ PFI ಮತ್ತು ಜಾಗರಣ ವೇದಿಕೆಯನ್ನು ಹೊಂದಾಣಿಕೆ ಮಾಡುವಂತ ಕೆಲಸವನ್ನ ಈ ದೇಶದ ಲೆಫ್ಟಿಸ್ಟ್ಗಳು ಮಾಡ್ತಾರೆ. ಈ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಶಸ್ತ್ರಗಳನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡುವ ಅಗತ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಆ ಜಾಗೃತಿಯ ಸಂದೇಶವನ್ನ ನಮ್ಮ ಜನಮಾನಸಕ್ಕೆ ಮುಟ್ಟಿಸಬೇಕು, ನಾವು ಸಿದ್ಧರಿದ್ದೀವಿ. ಈ ಸಂದೇಶವನ್ನು ಹೇಳ್ತಾ ಹಿಂದೂ ಸಮಾಜ ಜಾತಿ, ಮತ, ಪಂಥ, ಭಾಷೆ, ಪ್ರಾದೇಶಿಕವಾದದಲ್ಲಿ ಹರಿದು ಹಂಚಿ ಹೋಗಿರುವಂತಹ ಈ ಸಮಾಜವನ್ನ ಏಕಸೂತ್ರದಡಿಯಲ್ಲಿ ತರಬೇಕು ಅನ್ನೋದು ಸಂಘದ ನಿರ್ಣಯ. ಸಂಘಕ್ಕೆ 2025ಕ್ಕೆ 100 ವರ್ಷಗಳು ತುಂಬುತ್ತಾ ಇದೆ. ಹಳ್ಳಿಗಳು, ಮನೆಗಳು, ಮನಗಳನ್ನ ಸಂಘ ತಲುಪಬೇಕು. ಸಂಘದ ವಿವಿಧ ಆಯಾಮಗಳು ಕೂಡ ತಲುಪಬೇಕು. ಜಾಗರಣ ವೇದಿಕೆ ತಲುಪುವ ರೀತಿ ಯಾವುದು ಅಂತ ಕೇಳಿದ್ರೆ ಶಸ್ತ್ರದ ಮೂಲಕ. ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ಶಸ್ತ್ರ ಪೂಜೆ ಆಗಬೇಕು. ಆಯುಧ ಪೂಜೆ ಅಂದ್ರೆ ನಿಮ್ಮ ಹಳೆ ಸೈಕಲ್, ಹಳೆ ಗ್ರೈಂಡರು, ನಿಮ್ಮ ಮಿಕ್ಸರ್ ಕುಕ್ಕರ್ಗಳಿಗೆ ಆಯುಧ ಪೂಜೆ ಅಲ್ಲ. ಮುಂದಿನ ವರ್ಷ ಪ್ರತಿ ಆಯುಧ ಪೂಜೆ ಕೂಡ ನಿಮ್ಮ ಮನೆಯಲ್ಲಿ ಶಸ್ತ್ರಗಳನ್ನು ಇಟ್ಟು ಮಾಡಬೇಕು. ಆ ಶಸ್ತ್ರವನ್ನ ಬಳಸುವಂತಹ ಮನೋಸ್ಥೈರ್ಯವನ್ನು ಮುಂದೆ ಬೆಳೆಸಿಕೊಳ್ಳೋಣ. ಕನಿಷ್ಠ ಹಿಡಿಕೊಳ್ಳುವ ಸ್ಥೈರ್ಯವನ್ನಾದ್ರೂ ಈ ಸಮಾಜ ಬೆಳೆಸಿಕೊಳ್ಳಬೇಕು ಅನ್ನೋದು ಹಿಂದೂ ಜಾಗರಣ ವೇದಿಕೆಯ ಉದ್ದೇಶ. ಈ ಕಾರಣಕ್ಕಾಗಿ ನಡೀತಾ ಇರುವಂತದ್ದು ಈ ಹಿಂದೂ ಜಾಗರಣ ವೇದಿಕೆಯ ದುರ್ಗಾದೌಡಿನ ಕಾರ್ಯಕ್ರಮ. ಅನೇಕ ಸಂಗತಿಗಳನ್ನ ನಾವೀಗಾಗಲೇ ಕೇಳಿದ್ವಿ. ಸಮಾಜದಲ್ಲಿ ಅನೇಕ ಒಡಕುಗಳಿವೆ. ಆ ಒಡಕುಗಳನ್ನ ದೂರ ಮಾಡಿ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಮಕ್ಕಳು ಅನ್ನುವಂತಹ ಭಾವನೆಯ ಜೊತೆಗೆ ನಾವೆಲ್ಲರೂ ಕೂಡ ಏಕಸೂತ್ರದಲ್ಲಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಭದ್ರಗೊಳಿಸುವಂತಹ ಅನಿವಾರ್ಯತೆ ಇದೆ. ಅಮೆರಿಕದವರು ಬೋರ್ಡ್ ಹಾಕಿದ್ದಾರೆ, ನೋ ಮೋರ್ ಪಟೇಲ್ಸ್, ಇನ್ನು ಪಟೇಲ್ಸ್ಗಳು ಯಾರು ಬರಬೇಡಿ ಅಂತ. ನಮಗೆ ಇನ್ನೊಂದು ದೇಶ ಅನ್ನುವಂಥದ್ದಿಲ್ಲ. ನಮ್ಗೆ ಏನಾದ್ರೂ ಇದ್ರೆ ಇದೆ. ನಮ್ಮ ದೈವ ದೇವರು, ನಮ್ಮ ಮೂಲಸ್ಥಾನ, ನಮ್ಮ ನಾಗ, ನಮ್ಮ ಚತುರ್ಮಾಯ ಪೀಠಗಳು, ನಮ್ಮ ಚತುರ್ಧಾಮಗಳು, 12 ಜ್ಯೋತಿರ್ಲಿಂಗಗಳು, 11 ಎಲ್ಲ ಇರುವಂತದ್ದು ಇದೇ ಮಣ್ಣಿನಲ್ಲಿ. ಈ ಪವಿತ್ರ ಭೂಮಿಯನ್ನ 1 ಇಂಚು ಕೂಡ ಶತ್ರುಗಳಿಗೆ ಬಿಟ್ಟು ಕೊಡೋದಿಲ್ಲ. ಈ ಭಾರತದ ಅಖಂಡತೆಯನ್ನು ಎತ್ತಿ ಹಿಡಿತೀವಿ ಅನ್ನುವಂಥ ಸಂಕಲ್ಪದ ಜೊತೆಗೆ ಕೆಡು ಬಯಸುವ, ಕೆಡುಕು ನುಡಿಯುವ, ಕೆಡುಕು ಜನರೇ ಬನ್ನಿ, ನಿಮಗೆ ಇದೋ ಕೊಟ್ಟೆವು ರಣವೀಳ್ಯವನ್ನು, ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಅನ್ನುವ ಸಂದೇಶದ ಜೊತೆಗೆ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಗಮಿಸಿರುವಂತಹ ಎಲ್ಲ ನನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಬಂಧುಗಳೇ, ಶ್ರೀಕಾಂತ್ ಶೆಟ್ಟರ ಪ್ರಾಸ್ತಾವಿಕ ಮಾತುಗಳು ಅದೆಷ್ಟು ಪ್ರೇರಣಾದಾಯಿ ಅನ್ನುವುದನ್ನು ನೀವೆಲ್ಲ ಅನುಭವಿಸಿದ್ದೀರಿ. ಕೇವಲ ಪ್ರಾಸ್ತಾವಿಕ ನುಡಿಗಳಲ್ಲ,